ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರಣವಾನಂದ ಸ್ವಾಮೀಜಿ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶೀರೂರು ಗುಡ್ಡ ಕುಸಿತದಲ್ಲಿ ಮೃತಪಟ್ಟವರು ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯಕ್ಕೆ ಸೇರಿದವರು. ಈಗಾಗಲೇ 8 ಮಂದಿಯ ಮೃತದೇಹ ಸಿಕ್ಕಿದೆ. ಆದರೆ ಯಾವುದೇ ಅಧಿಕಾರಿಗಳು, ಆಡಳಿತ ಮತ್ತು ವಿಪಕ್ಷದ ನಾಯಕರು ಮೃತಪಟ್ಟ ಕುಟುಂಬಕ್ಕೆ ಸಾಂತ್ವನ ಹೇಳಲು ಹೋಗಿಲ್ಲ ಎಂದು ಆರೋಪಿಸಿದರು. ಉತ್ತರ ಕನ್ನಡ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ಮೃತಪಟ್ಟವರು ನಾಮಧಾರಿತ ಈಡಿಗ ಸಮಾಜಕ್ಕೆ ಸೇರಿದವರು. ಈ ಕಾರಣಕ್ಕಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಗುತ್ತಿಗೆ ಪಡೆದ ಖಾಸಗಿ ಕಂಪನಿಯೇ ಈ ಘಟನೆಗೆ ಕಾರಣ ಎಂದ ಅವರು, ಗುತ್ತಿಗೆ ಕಂಪನಿ ವಿರುದ್ಧ ಈಗಾಗಲೇ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ. ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಮತ್ತು ಕೊಲೆ ಕೇಸ್ ಹಾಕಬೇಕು ಎಂದು ಒತ್ತಾಯಿಸಿದರು. ಗುಡ್ಡ ಕುಸಿತ ದುರಂತದಲ್ಲಿ ಸಾವನ್ನಪ್ಪಿ ಕುಟುಂಬಕ್ಕೆ ಖಾಸಗಿ ಕಂಪನಿ ಕಡೆಯಿಂದ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಇಲ್ಲವಾದಲ್ಲಿ ಈಡಿಗ ನಾಮಧಾರಿ ಸಮುದಾಯದವರನ್ನ ಸೇರಿಸಿಕೊಂಡು ಜುಲೈ 28ರಂದು ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಬೀದಿಕ್ಕೆ ಬರೋದಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ಬೇರೆ ಬೇರೆ ಘಟನೆಗಳ ಆದಾಗ ನೀವು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ. ಇಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದ 7 ಜನ ತೀರೋಗಿದಾಗ ಒಂದು ಪ್ರಾಣಿಗಳ ವ್ಯಾಲ್ಯೂ ಕೂಡ ರಾಜಕಾರಣದಲ್ಲಿ ಕೊಟ್ಟಿಲ್ಲ. ಅದೇ ಕೇರಳ ಸರ್ಕಾರ ಒಬ್ಬ ಅರ್ಜುನಿಗೋಸ್ಕರ ಒಬ್ಬನೇ ಕೇರಳದಿಂದ ಮಿಸ್ ಆಗಿದೆ. ಇಡೀ ಸರ್ಕಾರ ಅವರ ಪರವಾಗಿ ಎಲ್ಲಿದ್ದಾರೆ, ಅಲ್ಲಿ ಬಂದು ನಿಂತಿದ್ದಾರೆ. ಅವರ ಮೀಡಿಯಾಸು, ಅವರ ಸರ್ಕಾರ IAS ಅಧಿಕಾರಿಗಳು, ಅವರ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ 9 ದಿನವಾಗಿ. ಆದರೆ ನಮ್ದೇನಾಯ್ತು? ಇದು ಈ ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರದ ವೈಫಲ್ಯ ಕೂಡ ಇಲ್ಲಿದೆ. ಯಾಕೆ ಅಂತಂದ್ರೆ ಈ ಬಹಳ ದೊಡ್ಡ ಘಟನೆ ಆಗೋದಕ್ಕೂ ಕಾರಣ ಏನು? IRB ಅಂತ ಕಂಪನಿ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಗುತ್ತಿಗೆ ಪಡೆದುಕೊಂಡು ಈ ರೋಡನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದ ಒಂದು ಕಾಮಗಾರಿ. ಅಷ್ಟೇ ಅಲ್ಲ, ದೇಶ ಲೂಟಿ ಹೊಡೆಯುವ ಕಂಪನಿ ಈ IRB ಅಂತ ಕಂಪನಿ. ಆ ಕಂಪನಿಯ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಈ ಕಾಮಗಾರಿ ಯಾವುದೂ ಸುರಕ್ಷಾ ಮಾನದಂಡಗಳಿಲ್ಲ, ಆಮೇಲೆ ಟೈಮ್ ಪೀರಿಯಡ್ ಇಲ್ಲ, ಮತ್ತು 2014 ತಗೊಂಡಿರ್ತಕ್ಕಂಥ ಕಾಮಗಾರಿ ಕುಂದಾಪುರಂ ಟು ಗೋವಾ ಬಾರ್ಡರ್ ಕಾನ್ಕೋಡ್ವರೆಗೆ ಇರ್ತಕ್ಕಂಥ ಈ ಕಾಮಗಾರಿದ ಪ್ಲಾನು, ಈ ಕಾಮಗಾರಿದ ಎಸ್ಟಿಮೇಟು ಇದು ಯಾವುದೂ ಕೂಡ ಇವರೇನು ಮಾಡಲಿಲ್ಲ, ಇಲ್ಲಿವರೆಗೆ ಪಬ್ಲಿಕ್ ಡೊಮೇನಲ್ಲಿ ಹಾಕಿರಲಿಲ್ಲ. ಆದ್ರಿಂದ ಭ್ರಷ್ಟಾಚಾರದಲ್ಲಿ ಕೂಡಿರ್ತಕ್ಕಂಥ ಈ ಕಂಪನಿ ಬರೀ ಅಷ್ಟೇ ಅಲ್ಲ, ಮತ್ತು ಕೂಡ ಅಲ್ಲಿಂದ ಬರುವಾಗ ಇಲ್ಲಿ ಉಡುಪಿವರೆಗೆ ಕೂಡ ಇನ್ನೂ ಸಾಕಷ್ಟು ಗುಡ್ಡಗಳು ಕುಸಿದು ಬೀಳೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಬೆರೂಗಿ ದಂಡೋಳಿ ಸಾಕಷ್ಟು ಗುಡ್ಡಗಳಿದ್ದಾವೆ, ಈಗ ಕುಸಿದು ಬೀಳೋಕ್ಕೆ ರೆಡಿಯಾಗಿದ್ದಾರೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ ಈ ಕಂಪನಿಯ ಮಾಲೀಕರು ವೀರೇಂದ್ರ ಡಿ ಮಾಯೇಸ್ಕರು ಹಾಗೂ 8 ಜನ ಡೈರೆಕ್ಟರ್ಸ್ರ ಮೇಲೆ ನಾನು ನಿನ್ನೆ ಅಂಕೋಲಾ ಪೊಲೀಸ್ ಸ್ಟೇಷನಲ್ಲಿ ನಾನು ದೂರನ್ನು ಕೊಟ್ಟಿದ್ದೀನಿ. ಬರತಕ್ಕಂಥ ದಿನ ಇವತ್ತೋ ನಾಳೆ FIR ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವರ ಮೇಲೆ ಸಾಮಾನ್ಯ ಕೇಸ್ ಅಲ್ಲ, ಭಾರತೀಯ ನ್ಯಾಯ ಸಂಹಿತೆ ಹೊಸ ಕಾನೂನು ಪ್ರಕಾರ ಇವರ ಮೇಲೆ ಮರ್ಡರ್ ಕೇಸ್ ಹಾಕಬೇಕಾಗುತ್ತೆ, ಕೊಲೆ ಕೇಸ್ ಹಾಕಬೇಕಾಗುತ್ತೆ, ರೊದ್ದೊಳಗೆ ಹಾಕ್ಬೇಕು ಇವರನ್ನೇ.